ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ಭಕ್ತಿಯೋಳು ಅಂಬಿಕಾ ಸುತ ವಿಘ್ನರಾಜನ ಸಂಸ್ತುತಿಸಿ ಅಂಬುನಿಧಿಯ ಮಜಿಗೆ ಕೈ ಮುಗಿದಂಬುಜಾಸನವಾಣಿಯದ ಪಾದ ಮೊದಗೆ ಪೊಡ ಮರುದವಣಿ ಬೈ ಕಥಾಮೃತವ
ಮನಸ್ಸಿನ ಪಿಡಿದು ಬಯಕೆಯ ನೆನೆದ ಒಂದಿನ ಹರುಷದ ಮನಸ್ಸಿನ ಪಿಡಿದು ಬಯಕೆಯ ನೆನೆದ ಒಂದಿನ ಹರುಷದ ಅರುಣನಾತ್ಮಜರಾಗ ಮನಸ್ಸಿನ ಪಿಡಿದು ಬಯಕೆಯ ನೆನೆದರೊಂದಿನ ಹರುಷದ ಅಣ್ಣ ಸಂಪಾತಿ ಸೂರ್ಯನಾರಾಯಣನ ಭಾರತದ ಸಾರಥಿಯಾದ ಅರುಣದೇವನ ಸುಕುಮಾರರು ನಾವು. ಜನನಿ ಶೇನಿ ದೇವಿಯವರ ವಾತ್ಸಲ್ಯದ ಸುದೆಯನ್ನು ಸವಿಯುವವರು ನಾವು. ಪಕ್ಷಿಗಳಾದ ನಾವು ಗೂಡಿನಲ್ಲೇ ಇದ್ದು ಗುಟುಕು ತಿಂದರೆ ಜನ್ಮ ಸಾರ್ಥಕವಾಗದು. ಅದಕ್ಕೆ ನಾವೇನು ಮಾಡುವುದನ್ನ? ರೆಕ್ಕೆ ಬಲಿತಂತಹ ನಾವು ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಬೇಕು. ಆದರೆ ಇದಕ್ಕೆ ನಮ್ಮಮ್ಮ ಬಿಡುವುದಿಲ್ಲವಲ್ಲ. ಹಾಗಾದರೆ ಮೊದಲು ಮಾತೆಯನ್ನೊಪ್ಪಿಸೋಣ. ಆ ಕಾರ್ಯ ಹಿಂದೆ ನಡೆಯೋಗಲಿ, ಆಮೇಲೆ ಮುಂದಿನ ಕಾರ್ಯ. ಹಾಗೇ ಆಗಲಿ, ಆ ಕಡೆ ಸಾಗೋಣ. ಹಾಗೇ ಆಗಲಿ. ಮೂಡು ರವಿಯ ಮುಳುಗಾಡುವನ್ನು ನೋಡಲು ಬಹುಗುಲ ಬಾಲಕರು. ಅಣ್ಣ, ಅಮ್ಮನಿಂದ ಅಪ್ಪನೆ ಪಡೆದು ದರಿ ಆಕಾಶಕ್ಕೆ ನೆಗೆದಿದ್ದೇವೆ. ಕೇವಲ ಹಾರುವುದರಲ್ಲಿ ನಮ್ಮ ಜೀವನ ಕಳೆದು ಹೋಗಬಾರದು. ಅದರಲ್ಲಿ ಒಂದು ಅನುರಾಗದ ಪಂತೇರ್ಪಡಬೇಕು. ಏನು ಪಂತವೇ? ಹೇಗೆ ತಮ್ಮ? ಇಬ್ಬರು ಒಮ್ಮೆಲೆ ಆಕಾಶಕ್ಕೆ ಹಾರುವುದರಲ್ಲಿ, ಅಲ್ಲಿಗೆ ತಲುಪುವುದರಲ್ಲಿ ಪ್ರಥಮ ದ್ವಿತೀಯ ಯಾರೆಂಬ ಹಾಗೆ. ಸರಿ ತಮ್ಮ, ನಾನಂತೂ ಸಿದ್ಧವಾಗಿದ್ದೇನೆ. ಹಾಗಾದರೆ ಹಾರೋಣವೇ? ಹಾರೋಣ. ಮಂಡಲ ಗುರಿ ಸೇರಲು
ನನಗಿಂತಲೂ ವೇಗವಾಗಿ ಹಾರುತ್ತಿದ್ದಾನಲ್ಲ. ಆ, ಹೀಗೆ ಹೋದನೆಂದರೆ ಸೂರ್ಯನ ಕಿರಣಗಳಿಂದ ಬೆಂದು ಹೋಗುತ್ತಾನೆ. ಮೊದಲು ಅವನನ್ನು ರಕ್ಷಿಸಬೇಕು. ಹಾಗಾಗಿ ವೇಗವನ್ನು ನೂರ್ಮಡಿಗೊಳಿಸುತ್ತೇನೆ. ಮೇಲೆ ಹರಿದ ಸೋಣಿ ಗುರುಳಿದ ಬಾದು ತಾಪಕ್ಕೆ ಜಾನಕಗ ಸಂಪಾತಿ ಕನ್ನಯ ಪ್ರಾಣಗೋತ ಸವೆದ ನೋವಲಿ ಪ್ರಾಣ ಬಳಿದು ಸಂಪಾತಿ ಅಯ್ಯೋ ಅಯ್ಯೋ, ಹಾ ಹಾ, ಉರಿ ಉರಿ ಉರಿ. ತಮ್ಮನನ್ನು ಉಳಿಸಲಿಕ್ಕೆ ಮೇಲಕ್ಕೆ ಹಾರಿದಾಗ ಸೂರ್ಯನ ಕಿರಣಗಳಿಂದ ನನ್ನ ಎರಡೂ ರೆಕ್ಕೆಗಳು ಕಮರಿ ಹೋಯಿತು. ಇನ್ನು ಏನು ಮಾಡಲಿ? ಇನ್ನು ನನಗಾರು ದಿಕ್ಕು. ಅಯ್ಯೋ ಅಮ್ಮ ಅಮ್ಮ.
ಸತಿ ವೀರರೇ, ಸುಗ್ರೀವನ ಆಜ್ಞೆಯಂತೆ ಸೀತಾಮಾತೆಯನ್ನು ಹುಡುಕುತ್ತಾ ಎಲ್ಲೆಡೆ ಸಂಚರಿಸುತ್ತಿರುವವರು ನಾವು. ಎಲ್ಲಿಯೂ ಸೀತಾಮಾತೆಯ ಸುಳಿಯು ಸಿಗಲಿಲ್ಲ. ನಿಮಗೇನಾದರೂ ತಿಳಿಯಿತೆ? ನಮ್ಮವರೇ ಎಂತೆಂತ ಹುಡುಕಲು ಸೀತೆಯ ಸುಳಿವಿಲ್ಲ. ಕೈಯಲ್ಲಿ ಸಾವು ಆಯಿತೆ, ನಾವಿನ್ನು ಆಡಲೇನು? ಸೀತಾಮಾತೆಯ ಅನ್ವೇಷಣೆಗೆ ನಾವು ಹೋಗದ ಸ್ಥಳವೇ ಇಲ್ಲ. ಎತ್ತ ಹುಡುಕಿದರು ಸೀತಾಮಾತೆಯ ಸುಳಿವು ಕಾಣಲಿಲ್ಲ. ಹೀಗೆ ಹೋದರೆ ಸುಗ್ರೀವ ನಮ್ಮನ್ನು ಸುಮ್ಮನೆ ಬಿಡಲಾರ. ಏನು ಮಾಡುವುದು ಹೇಳಿ? ತಂದೆ ವೈರಿಯಾದ ನನ್ನ ತಂದೆ ವಾಲಿಯವರ ಕುರಿತಾಗಿ ಚಿಕ್ಕಪ್ಪ ಸುಗ್ರೀವರಿಗೆ ಇನ್ನು ಸಿಟ್ಟು ಸಮಾನವಾಗಿರುತ್ತದೆ. ಇಲ್ಲಿ ಮೊದಲು ಬಲಿಯಾಗುವುದು ನಾನು. ಇದೆಲ್ಲವೂ ನಮ್ಮ ದುರ್ವಿಧಿ. ಏನು ಮಾಡುವುದು ಈಗ? ಮುಚ್ಚು ಬಾಯ್. ನಿನ್ನ ಅಭಿಪ್ರಾಯವೇನು? ದಿನವಿಲ್ಲ ಮತ್ತೇನು ತಡೆದೋಣ ಪಟ್ಟಣ. ಹೋಗಿ ಜನ್ಮೆಯ ಕಾಣದೆ ಹೋದರೆ ನಮಗೆ ಖಂಡಿತ ಪ್ರಾಣವಿಲ್ಲ. ಈ ಕೆಲಸವನ್ನು ಇಲ್ಲಿಗೆ ಕೈ ಬಿಡೋಣ. ಸುಗ್ರೀವನ ಕೈಯಿಂದ ಸಾಯೋದಕ್ಕಿಂತ ನಾವೇ ಪ್ರಾಣ ಬಿಡೋಣ. ಅದೇ ಸರಿ. ಇದು ನನ್ನ ಅಭಿಪ್ರಾಯ. ಮುಚ್ಚು ಬಾಯ್. ನಿನ್ನ ಅಭಿಪ್ರಾಯವೇನು? ಹಿಂದೆ ನೀಡಿ ಎಲ್ಲ ಒಂದೇರಲ್ಲಿ ಸತ್ತು ಹೋಗುವ. ಸುಷೇನ, ಬಹಳ ದಿನಗಳಿಂದ ಸುಗ್ರೀವನ ಆಜ್ಞೆಯಂತೆ ನಾವೆಲ್ಲರೂ ಸೀತಾಮಾತೆಯನ್ನು ಹುಡುಕುತ್ತಾ ಇದ್ದೇವೆ. ನನ್ನ ಪ್ರಯತ್ನವೂ ವಿಫಲವಾಗಿದೆ. ನನ್ನಿಂದ ಇಂದು ಸಾಧ್ಯವಿಲ್ಲ. ಮುಚ್ಚು ಬಾಯ್. ನಿನ್ನ ಅಭಿಪ್ರಾಯವೇನು?
ಅಭಿಪ್ರಾಯ. ಮುಚ್ಚು ಬಾಯ್, ನನ್ನ ಅಭಿಪ್ರಾಯವೇ. ಹುಡುಕುವುದಕ್ಕಾಗಿ ಎಲ್ಲ ಕಡೆ ಹುಡುಕಿದೆವು. ಆ ದುಷ್ಟ ರಾವಣ ಜಾನಕಿ ದೇವಿಯನ್ನು ಎಲ್ಲಿ ಇರಿಸಿದ್ದಾರೆ ಎಂದು ಯಾರಿಗೂ ತಿಳಿಯದು. ಏನು ಮಾಡೋಣ ಹೇಳು? ನಮಗೆ ಇರುವ ದಾರಿ ಒಂದೇ, ನಾವು ಸಾಯೋಣವೇ. ಮಾತುಗಳು ಏನಾಯ್ತು? ಸುಮ್ಮನೆ ಗೊಣಗಬೇಡಿ, ಇಲ್ಲ ಕಾಲದ ಆಲೋಚನೆಗಳಿಗೆ ಒಳಗಾಗಬೇಡಿ. ಪರೋಪಕಾರಕ್ಕಾಗಿ ಈ ಶರೀರ ಅರ್ಪಣೆಯಾಗಬೇಕು. ನಮ್ಮ ಪ್ರಯತ್ನವನ್ನು ಇಂದು ಮುಂದುವರೆಸೋಣ. ಜಟಾಯುನಂತೆ ಪಾವನರಾಗೋಣ. ಇಲ್ಲಿಯವರೆಗೆ ರಾಮಜ್ಞಾನ ಮಾಡೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮ 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 ಹರೇ ರಾಮ ರಾಮ ಹರೇ ರಾಮ ರಾಮ ಹರೇ ಪಾಹಿ ರಾಮ ಹರೇ ರಾಮ ಹರೇ ಪಾಹಿ ರಾಮ ಹರೇ. ದಶರಥನ ದನ ಧನು ದಶಮಾಗಣ ದಶರಥನ ದನ ಧನು ದಶಮಾಗಣ ಸೀತಾವಲ್ಲಭ ರಾಮ ಹರೇ ರಾಮ ಹರೇ ರಾಮ ರಾಮ ಹರೇ ರಾಮ ಹರೇ ಪಾಹಿ ರಾಮ ಹರೇ ರಾಮ ಹರೇ ಪಾಹಿ ರಾಮ ಹರೇ ರಾಮ ಹರೇ. ಶ್ರೀರಾಮ ಕತೆ ಮತ್ತೆ ವೀರ ಪಕ್ಷೀಂದ್ರನ ಶ್ರೀರಾಮ ಕತೆ ಮತ್ತೆ ವೀರ ಪಕ್ಷೀಂದ್ರನ ಸಾರೋ ತಾತವ ಓರನೆ ಪೇಳಿರಿ ಯಾರಯ್ಯ ಪೇಳಿರಯ್ಯ. ಕಪಿವೀರರೇ,
ನಿಮ್ಮ ಮಾತುಗಳನ್ನು ಕೇಳಿದೆ. ನೀವು ಯಾರು? ಆ ಪಕ್ಷಿ ಜಟಾಯು ಏನಾದ ಎಲ್ಲವನ್ನು ಹೇಳುವಿರಾ? ಅಯ್ಯ ಪಕ್ಷಿ, ನಾನೇ ಹನುಮ. ನಾನೇ ಜಾಂಬವ. ನಾನೇ ನೀಲ. ನಾನೇ ಗವಾಯ. ನಾನೇ ನಲ. ನಾನೇ ಅಂಗದ. ನಾನೇ ಸುಷೇಣ. ಸೀತಾನ್ವೇಷಣೆಗೆ ಬೇಕಾಗಿ ಸಾಗಿ ಬಂದವರು. ಆದರೆ ನಾವಂದುಕೊಂಡ ಫಲ ನಮಗೆ ಸಿಗಲಿಲ್ಲ. ಇದೇ ನಮ್ಮ ಕತೆ, ಇದೇ ನಮ್ಮ ವ್ಯಥೆ. ಅಯ್ಯ ಕಪಿವೀರರೇ, ಪಕ್ಷಿಯೇ, ಆ ರಾಮನ ಚರಿತೆಯನ್ನು ಹೇಳಿ. ನಾನು ಪುನೀತನಾಗುತ್ತೇನೆ. ನನ್ನಿಂದಾಗುವ ಸಹಾಯವನ್ನು ನಾನೂ ಮಾಡುತ್ತೇನೆ. ಹಾಗಿದ್ದರೆ ಹೇಳು. ಈ ಹಿಂದೆ ರಾಕ್ಷಸನಾಗಿ ಭೂಮಿಯಲ್ಲಿ ಕಾಣಿಸಿಕೊಂಡೆ. ಹಿಂದೆ ಮುಂದೆ ಯಾರು ಇಲ್ಲದ ನಾನು ಸ್ವೇಚ್ಛೆಯಿಂದ ನಿದ್ರೆ, ಆಹಾರ, ಮೈಥುನಗಳನ್ನು ಹೊಂದಿ ಬದುಕುವಂತಹ ಸಂದರ್ಭ. ಅದೇ ಅಭಿರುಚಿಯ ದಾನವರು ನನ್ನನ್ನು ಸೇರಿಕೊಂಡರು. ವೃಂದವನ್ನು ಪೀಡಿ ಹೋದೆ. ಅಷ್ಟೇ ಸಾಲದಲ್ಲ, ಕರುಣೆಯಿಂದ ಜರುಗುವ ಸಂಭವ ಸ್ವರ್ಗಾಪೇಕ್ಷೆಯಿಂದ ನಮ್ಮವರನ್ನೆಲ್ಲ ಒಗ್ಗೂಡಿಸಿ ಬ್ರಹ್ಮನ ಕುರಿತು ಬಲವಾದ ತಪಸ್ಸನ್ನು ಆಚರಿಸಿಕೊಂಡೆ. ಅವೇದ್ಯವಾದ ವರವನ್ನು ಪಡೆದುಕೊಂಡೆ. ಇನ್ನು ತಡ ಮಾಡುವುದಲ್ಲ, ನಮ್ಮ ಅವರು ಬದಲಿಸಬೇಕು.
ಮಾಡಿಸಿಕೊಳ್ಳುವುದಕ್ಕಾಗಿ ಬಲವಾದಂತಹ ಕಾರಣವಿದೆ. ಏನದು? ಸ್ವರ್ಗವನ್ನು ನಮ್ಮದಾಗಿಸಬೇಕಾಗಿದೆ. ಇನ್ನು ತಡ ಮಾಡುವುದಲ್ಲ, ನಮ್ಮ ನಡೆ ಸ್ವರ್ಗದ ಕಡೆ. ಇರುವಂತಹ ಸ್ಥಳ ದೇವಿಯಿಂದ ಎಂದುಕೊಂಡಿದ್ದೇವೆ. ಹೊರಟು ಬಂದ ಕಾರ್ಯಕಾರಣಗಳು ತೋರನಿಂದ ದುಡಿಯ ಕೇಳಿ ಏನಂತೆ ಮತ್ತೆ ದಾಳಿ ಸಿಕ್ಕಿದವರ ಬಲದಿಂದ ಕೊಬ್ಬಿದ ಆ ದುರ್ಳ ಸಂತತಿಯನ್ನು ತಡೆಯುವುದಕ್ಕೆ ಬೇಕಾಗಿ ದಿಕ್ಪಾಲಕರನ್ನು ಒಡಗೂಡಿ ಅತ್ತ ಸಾಗುತ್ತೇನೆ. ಏನೆಲ್ಲ ಭಕ್ತಿದ ಪಡೆದ ಸ್ವರ್ಗವನ್ನು ಶಕ್ತಿದ ಪಡೆಯಲು ಮುಂದಾದ ಎಲ್ಲರೂ ತರಬೇಕಾಗಿದ್ದು ಎಚ್ಚರ. ಮುಚ್ಚಿ ಬಾಯ್. ನಿಂತೆ ಬಂದ ಅಂತ ಕಾಂತರಿಂದ ಬೆಳೆದ ವ್ಯಕ್ತಿ ಅಂತ ನನಗಿತ್ತು. ಏನಲ್ಲ ಸಾಕು ಮಾಡು ನಿನ್ನ ಮಾತನ್ನು. ಈ ನಾಲ್ಕದ ಸರ್ವ ಸಂಪದವನ್ನು ನಮ್ಮ ವಶ ಮಾಡಿಕೊಳ್ಳುತ್ತೇವೆ. ನಿನ್ನ ಸಾಮರ್ಥ್ಯವನ್ನು ನನ್ನಲ್ಲಿ ತೋರಿಸು. ಬಾ ಮುಂದೆ.
ಪಾಪಗಳನ್ನು ಮಾಡಿದ ಪುಣ್ಯ ಫಲದಿಂದ ಇದು ನಾಲ್ಕು ನಮ್ಮದಾಗಿದೆ. ಇದನ್ನು ಪಡೆಯಲು ಮುಂದಾದರೆ ಇನ್ನು ಸಾವು ನಿಶ್ಚಯ ಬಂದಿ. ಮುಚ್ಚು ಬಾಯಿ. ಬಿಡು ಗಂಟೆ ಬರೆದಿ ಲೋಕವ ಏನಿಲ್ಲ, ನಿನ್ನ ಪೌರುಷ ನನ್ನ ಮುಂದೆ ಸಾಗದು. ನೀನು ನಾನು ನೋಡೋಣ, ಬಾ ಮುಂದೆ ನೋಡೋಣ. ಸ್ವರ್ಗವನ್ನು ನಮ್ಮ ವಶಕ್ಕಿತ್ತು. ಶರಣಾದರೆ ಸರಿ, ಇಲ್ಲವಾದರೆ ಪರಿಣಾಮ ಕೆಟ್ಟದಾಗುತ್ತದೆ. ಬಾ ಮುಂದೆ. ನಿನ್ನ ಧೈರ್ಯ, ಸಾಹಸ, ಸುಖ ಎಲ್ಲವನ್ನು ಕಸಿದುಕೊಳ್ಳುತ್ತೇನೆ. ಬಾ ಮುಂದೆ. ಈ ಹಿಂದೆ ಬಂದ ಅಪಾರ ರಾಕ್ಷಸರಿಗೆ ಆದಂತಹ ಪರಿಣಾಮವನ್ನು ಒಮ್ಮೆ ಯೋಚಿಸಿ ನೋಡು. ಮುಂದೊತ್ತಿ ಬಂದಂದಾದ್ರೆ ನಿನ್ನ ಶಿರ ಹಾಕುತ್ತೇನು. ಬಾ ಮುಂದೆ.
ಸೇನನು ಮಧ್ಯದಲ್ಲಿ ರಿಪು ಶಿರವ ಅಪ್ಪಳಿಸಿ ಜನದೊಳಗಿರು ತಲೆಯೊಂದಿರಲು ಧನುಜನೆಲ ಕುರುಳಿದನು ವರದನದಿಂತಪ್ಪನೆ ಸಗಿದೆ ಸುರವರನೇ ಕಡುದಯದೊಳು ಎನ್ನಯ ಹರಣ ಉಳಿಸಬರಾದ ಮನ್ನಿಸಿ ಹೊರೆಯೋ ಬೀದುವೆ ಬ್ರಹ್ಮಯ ಸುರವರನೇ ಸುರಪತಿ ಮನ್ನಿಸು ಪ್ರಭು ಮನ್ನಿಸು. ಬ್ರಹ್ಮನಿಂದ ಪಡೆದಂತಹ ವರಬಲದಿಂದ ಕೊಬ್ಬಿ ಮಾಡಿದ ಆಕ್ರಮಣಕ್ಕೆ ತಕ್ಕ ಶಿಕ್ಷೆಯಾಗಿದೆ. ಜೀವಭಯದಿಂದ ಕಾಡಿ ಬೇಡುತ್ತಿದ್ದೇನೆ, ನನ್ನನ್ನು ಉದ್ಧರಿಸಬೇಕು ದೇವ. ಅಯ್ಯ ಮಗನೇ ನೀನು ಬಂಧನಾಗಿಯೇ ನಿಜಗಳಂದದ ಬದುಕಿನಂತೆಗೆ ಜಗದ ರಕ್ಷಕನನ್ನು ಪರಿಸರದವನ ಬೇಗುಂಟ ಅಯ್ಯ ಸ್ವಾಮಿ, ಕಣ್ಣೀರಿಡುವ ನಿನ್ನನ್ನು ಕಾಣುವಾಗ ವಾತ್ಸಲ್ಯ ಉಕ್ಕುತ್ತಾ ಉಂಟು. ಅಕ್ರಮವಸಗಿ ಈ ರೀತಿ ದಂಡೆನಾದಂತಹ ನಿನಗೆ ಉದರವೇ ಶಿರ. ಆಹಾರಕ್ಕಾಗಿ ದೀರ್ಘ ಬಾಹುಗಳನ್ನು ಕರುಣಿಸಿದ್ದೇನೆ. ನಿನ್ನ ದುರ್ಬಲ ಬದುಕಿಗೆ ಅಂತ್ಯವನ್ನು ಕಾಣಲು ದೈವದ ಮೊರೆ ಹೋಗು. ದಯಮಯನಾದ ಭಗವಂತ ಕಾಲದಲ್ಲಿ ನಿನ್ನನ್ನು ಅನುಗ್ರಹಿಸುವಂತಾಗಲು ಹೋಗು. ಎಲ್ಲಿಯಾದರೂ ಬದುಕಿಕೋ. ಇನ್ನು ಮುಂದೆ ನಿನ್ನ ಹೆಸರು ಕಬಂದ ಎಂದಾಗಲಿ. ಬದುಕಿನಲ್ಲಿ ಸುಖವಾಗಿ ಸಂತೋಷವಾಗಿ ಇರಬೇಕು ಅಂತ ಇದ್ರೆ ಋಣವಾಗಲಿ ಯೋಗವಾಗಲಿ ಬೇಕು. ನನ್ನ ಬದುಕಿನ ಬಗ್ಗೆ ಅವಲೋಕನವನ್ನು ಮಾಡಿಕೊಳ್ಳುವುದು ಖಂಡಿತವಾಗಿಯೂ ಆ ಋಣವಾಗಲಿ ಯೋಗವಾಗಲಿ ನನ್ನ ಬದುಕಿನಲ್ಲಿ ಇಲ್ಲ. ಕಾರಣ ಇಷ್ಟೇ,
ಅಪ್ಪ ಅಮ್ಮ ಯಾರು ಅಂತಲೇ ಗೊತ್ತಿಲ್ಲ. ಅವರನ್ನು ಕಳೆದುಕೊಂಡವಳು ನಾನು. ಹಾಗೆಂದು ನಮ್ಮ ಶಬರ ವರ್ಗದವರು ನನ್ನನ್ನು ಪ್ರೀತಿಯಿಂದ ಸಾಕಿದ್ರು, ಸಲಹಿದ್ರು. ಶಬರ ಎನ್ನುವ ಹಾಗೆ ಶುಭನಾಮಕರಣವನ್ನೂ ಮಾಡಿದ್ರು. ಪ್ರಾಯಪ್ರಬುದ್ಧಿಯಾಗಿದ್ದೇನೆ. ಹೇಳುವಂತಹ ಮಾತು ಹಂಸಯ್ಯಾನೆ ಶುಕಭಾಷಣೆ ಎನ್ನುವ ಹಾಗೆ ಎಲ್ಲರೂ ಕೊಂಡಾಡುವುದು. ಆದರೆ ಒಂದು, ದಾರಿಯಲ್ಲಿ ಹೋಗುವಾಗ ಹೆಣ್ಣು ಮಕ್ಕಳು ಎಷ್ಟು ಕಷ್ಟವನ್ನು ಅನುಭವಿಸುತ್ತಾರೆ ಎಂಬುದನ್ನು ನಾನು ಕೂಡ ಕಂಡುಕೊಂಡವಳೆ. ನಮ್ಮ ಶಬರ ವರ್ಗದವರು ಶಬರಿಬೇಕು ಎನ್ನುವ ಹಾಗೆ ಅವರೆಲ್ಲರೂ ಹಪಹಪಿಸುವುದು. ಆದರೆ ನನ್ನ ಜೀವನದಲ್ಲಿ ಯಾವ ಬಂಧನವೂ ಬೇಡ, ಮದುವೆಯೇ ಬೇಡ ಎನ್ನುವ ಹಾಗೆ ತೀರ್ಮಾನವನ್ನು ಕೈಗೊಂಡವಳು ನಾನು. ಮಾತ್ರವಲ್ಲ, ನಾನು ಕಲಿತಂತಹ ಈ ಶಬರ ವಿದ್ಯೆ ನನ್ನೊಂದಿಗಿದೆ. ಆದ್ದರಿಂದಲೇ ಯಾರು ನನ್ನ ಬಳಿಗೆ ಬರುವುದಿಲ್ಲ. ಎಂದಿನಂತೆ ಬೇಟೆಯಾಡಲು ಸಿದ್ಧರಾಗಿ ಬಂದಿದ್ದೇನೆ. ಬರಬೇಕಲ್ಲ. ಹರಿಣಗಳನ್ನು ಹೊಡೆದು ಮೊಲದ ಮರಿಗಳನ್ನು ಹಿಡಿದು, ಮೊಲದ ಮರಿಗಳನ್ನು ಹಿಡಿದು ಹಾರುತ್ತಿರುವ ಹಕ್ಕಿಗಳಿಗೆ ಶರದ ಗುರಿಯ ನಿಲ್ಲಿಸಿ ಕೆಡಹಿದರಗಿ ಹೊರಟಲಾಗ ಮಧ್ಯದಿ ನಾನು ರುದ್ರವರ್ಷ. ನಾನು ಪ್ರಾಣಿ ಅಂತ ಭಾವಿಸಿಕೊಂಡಿದ್ದು. ಮಾತಾಡ್ಲಿಕ್ಕುಂಟು ನಿನ್ನಲ್ಲಿ. ಏನು? ಓ ಬಂಗಾರಿ, ಬಂಗಾರಿ ಎನ್ನ ಸಿಂಗಾರಿ, ಎನ್ನ ಸಿಂಗಾರಿ, ಬಂಗಾರಿ ಬಾರೆ ಮಗು ಮುಗದೋರೆ, ನೀ ನಗು ಮುಗದೋರೆ. ಸಿಂಗಾರಿ ಪ್ರೇಮಗಳು ಎನ್ನನು ಸೇರೆ, ಸಿಂಗಾರಿ ಪ್ರೇಮಗಳು ಎನ್ನನು ಸೇರೆ, ಎನ್ನನು ಸೇರೆ, ಎನ್ನನು ಸೇರೆ, ಈ ಬಾರೆ ಎನ್ನನು ಸೇರೆ, ಈ ಬಾರೆ. ಅದು ಹಾಗಲ್ಲ, ಪದುಮಾಕ್ಷಿ. ಹಾಗೆ ಪದುಮಾಕ್ಷಿ, ಪದುಮಾಕ್ಷಿ ಬಿದುಮುಖಿ, ಪದುಮಾಕ್ಷಿ ಬಿದುಮುಖಿ, ಕೋಕಿಲವಾಣಿ ಕೋಕಿಲವಾಣಿ, ಕೋಕಿಲವಾಣಿ. ಆಗುದಿಲ್ಲ 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 ಆಗುದಿಲ್ಲ. ಪದುಮಾಕ್ಷಿ ಬಿದುಮುಖಿ, ಕೋಕಿಲವಾಣಿ, ಕೋಕಿಲವಾಣಿ, ಮದುವೆ ಆಗೋತ ಬಾನು ಬೆಳಗೆಂದ ರಾಣಿ, ಮದುವೆ ಆಗೋತ ಬಾನು ಬೆಳಗೆಂದ ರಾಣಿ, ಈ ಬೆಳಗೆಂದ ರಾಣಿ. ಬಂಗಾರಿ ಮಾದಾರಿ ಮಧುರ ತೋರೆ, ಬಂಗಾರಿ ಪ್ರೇಮದ ನನ್ನ ದೇವೆ ಬಂಗಾರಿ. ನಾನೆಷ್ಟು ಬಾರಿ ಹೇಳಿದ್ದೇನೆ ನನ್ನ ಹಿಂದೆ ಹಿಂಬಾಲಿಸ್ತಾ ಬರಬೇಡ
ಅಂತ ನೋಡಿದ್ಯಾ? ಎಲ್ಲ ಉದುರ್ತಾ ಉಂಟು. ಅದ್ರಲ್ಲಿ ಏನು ಉಂಟಂತ ಬೇಕಲ್ಲ. ಎಲುಬಿನ ಅಂದರ ಪ್ರೇತವೆದು ಬೇರೇನಲ್ಲ. ಅಲ್ಲ, ನಿನ್ನಲ್ಲಿ ಒಂದು ಏನದು? ವಿಷಯ ಹೇಳಲಿಕ್ಕೆ ಉಂಟು. ನನ್ನಲ್ಲಿ? ಏನದು? ಇದು ಯಾವುದು? ಇದು ಯಾವುದು? ಇದು ಅದು ಕೈ ಬೆರಳು. ಇದಲ್ಲ. ಮತ್ತೆ ಯಾವುದು ಬಾವಾ? ನನಗೆ ಹೇಗೆ ಪ್ರಾರಂಭಿಸಿದೆಂದು ಗೊತ್ತಾಗ್ತಾ ಇಲ್ಲ. ಹೇಳು ಬಾವಾ. ಅದು ಒಮ್ಮೆ ಹೇಳ್ತಾ ಇಲ್ವಾ? ನನಗೆ ಮದುವೆ. ಓ ಬಾವಾ, ನಿನಗೆ ಮದುವೆಯೇ? ಮತ್ತೇನು? ನಿನಗೂ ಮದುವೆಯೇ? ಹೌದು. ಅಲ್ಲ, ಹುಡುಗಿ ಯಾರೊಂದು ಬೇಕಿತ್ತಲ್ಲ? ಹುಡುಗಿ ಯಾರ್ಯಾರದೆಲ್ಲ ಯಾಕೆ? ಸುದ್ದಿ ಅಲ್ಲ, ನನ್ನ ಮಾವನ ಮಗಳು. ಅಂದರೆ ನೀನೆ. ಹೇ ಬಾವಾ, ಹೊರಟು ಬಯಕೆ ಬೇಡ ತೆರಳು ಮನೆಗೆ ನಿನ್ನದು. ಮನುಷ್ಯನವ ನೋಡಲಿ ಕಬುರಿವೆ ಹೆಸರನ್ನು. ನೀರ್ ದೋಸೆ ಹುಯ್ಯುದ? ನನಗೂ ನೀರ್ ದೋಸೆ ನಿನ್ನ ತಲೆಗೆ ಹೊಯ್ಬೇಕು. ಮತ್ತೆ ನೀನೇನು ಹೇಳ್ತಾ ಇದೀಯ? ನನ್ನನ್ನು ಮದುವೆ ಆಗ್ಬೇಕಂತ ಹೇಳ್ತಾ ಇದೀಯ? ಹೌದು. ಏನು ಆಗದೆ ಜೋಡಿ ಇದು? ನಿನ್ನ ಮುಖವನ್ನೊಮ್ಮೆ ಸರಿಯಾಗಿ ದರ್ಪಣದಲ್ಲಿ ನೋಡಿದ್ಯಾ? ಚಂದ ಉಂಟಲ್ವಾ? ಚಂದ ಅಲ್ಲ, ಕರ್ಮ. ಅಲ್ಲ, ನಾನು ಕಪ್ಪಾದ್ರೂ ಲಕ್ಷಣ ಇದ್ದೇನಲ್ಲ. ಲಕ್ಷಣ ಅಲ್ಲ, ಅವಲಕ್ಷಣ ನೀನು. ನಾನು ಸಪ್ಪುರಾದ್ರೂ ಉದ್ದದ್ದೇನಲ್ಲ. ಅದು ಅಡಿಕೆ ಮರವು ಇರ್ತದೆ ಉದ್ದ. ಅದರಿಂದ ಉಪಯೋಗ ಇದೆ ಅಲ್ವಾ? ಖಂಡಿತವಾಗಿ ಉಪಯೋಗವಂತೂ ಇದೆ. ಆದರೆ ಎರಡು ಕೈ ಸೇರಿದ್ರೆ ಮಾತ್ರ ಅಲ್ವಾ ಚಪ್ಪಾಳೆ ಆಗುದು? ಹಾಗಲ್ಲ ಬಾವಾ. ಮತ್ತೆ ಸೇರಿಸುವುದಲ್ಲ, ಆಗುವುದದು. ಆಗಬೇಕಂತ ಇದ್ರೆ ಮನಸ್ಸಾಗಬೇಕು. ನಿನ್ನನ್ನು ಬಿಡು, ನನ್ನ ಜೀವನದಲ್ಲಿ ಬೇರೆ ಯಾರನ್ನು ಮದುವೆ ಆಗಬಾರದು ಎನ್ನುವಂತಹ ತೀರ್ಮಾನವನ್ನು ಕೈಗೊಂಡವಳು ನಾನು. ಅಲ್ಲ ಶಬರಿ, ನನ್ನದು ನಿನ್ನದು ಜನ್ಮ ಜನ್ಮದ ಅನುಬಂಧ ಕರ್ಮ. ಮತ್ತೆ ನಾನು ನಿನಗೋಸ್ಕರ ಏನು ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧನಿದ್ದೇನೆ. ಏನು ಬೇಕಾದ್ರೂ ಮಾಡ್ತೇನೆ? ಏನು ಬೇಕಾದ್ರೂ ಮಾಡ್ತೇನೆ. ಒಂದು ವೇಳೆ ನಾನೇನಾದ್ರೂ ನಿನ್ನನ್ನು ಮದುವೆ ಆದರೆ ನೀನ್ ಏನೇನು ಮಾಡ್ತಿ ಹೇಳು ನೋಡೋಣ. ನಾನು ನಿನ್ನ ಕುತ್ತಿಗೆಗೆ ಎಣ್ಣೆ, ತಲೆಗೆ ಅನ್ನ, ಕೈಗೆ ಪಾದರಕ್ಷೆ, ಕುತ್ತಿಗೆಗೆ ಹಗ್ಗ, ಏನು ಬೇಕು ಎಲ್ಲ ಮಾಡಿ ಕೊಡುತ್ತೇನೆ. ಹೌದು, ನಿನ್ನನ್ನು ಮದುವೆ ಆದರೆ ಹೊಟ್ಟೆಗೆ ಎಣ್ಣೆಯೇ ಹಾಕಬೇಕು, ಕುತ್ತಿಗೆಗೆ ಹಗ್ಗನ ತಗೊಳ್ಬೇಕು, ಬೇರೇನು ವಿಧಿಯೇ ಇಲ್ಲವಲ್ಲ. ಹೆಚ್ಚಿಗೊಮ್ಮೆ ಆಯ್ತಾ? ಮತ್ತೆ ಆಗದೆ? ಅಲ್ಲ, ಮನೆಯನ್ನು ಸ್ವಚ್ಛವಾಗಿ ನೋಡಿಕೊಳ್ಳುತ್ತೇನೆ. ಓ ಬಾವಾ, ನೀ ಮನೆ ಕೆಲಸ ಮಾಡ್ತೀಯಾ? ಹೌದು. ಏನೇನು ಮಾಡ್ತಿ? ಕಸ ಬಿಡಿಸ್ತೇನೆ, ಪಾತ್ರೆ ತೊಳಿತೇನೆ, ಬಟ್ಟೆ ಒಗಿತೇನೆ. ಓಹೋ, ಹಾಗೆ ನಿನಗೆ ಸ್ನಾನ. ದೂರ ದೂರ. ಇದೋ ಬಾವಾ, ಸಾರಿ ಹೇಳ್ತಾ ಇದ್ದೇನೆ, ಇಲ್ಲಿಂದ ಹೊರಟು ಹೋಗು, ಇಲ್ಲಾದ್ರೆ ನಿನ್ನ ಹಲ್ಲು ಮರಿತಾನೆ. ಹಬ್ಬ, ಪೀಡೆ ತೊಲಗಿತು, ಇನ್ನು ನೆಮ್ಮದಿ. ಎಲ್ಲಿಗೆ ಎಲ್ಲಿ ಉಂಟಲ್ಲ, ನೀವು ಕೊಡಿ. ಅಲ್ಲ, ನಿನಗೆ 4 ಸರಿಯಾಗಿ ಹಾರ್ಲಿಕ್ಕಾಗುದಿಲ್ಲ, ಇವನಿಗೆ ಮದುವೆ ಬೇಕಾ? ಹಾರ್ಲಿಕ್ಕೆ ಆಗುದಿಲ್ವಾ? ಆಗುದಿಲ್ಲ. ಹಾರ್ಲಿಕ್ಕೆ ಆಗುದಿಲ್ವಾ? ಆಗುದಿಲ್ಲ. ನೀವು ಕೊಡಿ, ನೀವು ಕೊಡಿ. ಮುಗೀತಾ ನಿಮ್ಮದು? ಇನ್ನು ಸ್ವಲ್ಪ ಹೊತ್ತಾಗ್ತಿದ್ರೆ ಇವರ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಎಲ್ಲ ಶಬರಿ, ಏನು? ನಿನ್ನನ್ನು ನಾನು ಏನು ಮಾಡುತ್ತೇನೆ ಗೊತ್ತುಂಟಾ? ಏನು ಮಾಡ್ತಿ? ಏನು ಮಾಡುತ್ತೇನೆ ಗೊತ್ತುಂಟಾ? ಏನು ಮಾಡ್ತೀವ? ನಿನ್ನನ್ನು ನಾನು ಎಡತ್ಕಾರ ಮಾಡ್ತೇನೆ. ಎಡತ್ಕಾರ? ಓ ಹುಚ್ಚ ಹುಚ್ಚ, ಅದು ಎಡತ್ಕಾರ ಅಲ್ಲ, ಬಲತ್ಕಾರ. ಅಲ್ಲ, ನಾನು ಎಡಬದಿಯಿಂದ ಮಾಡುದು. ಎಡಬದಿಯಿಂದ ಮಾಡುವುದು ಎಡತ್ಕಾರವೇ? ಹೌದು. ಇಲ್ಲಿಂದ ಹೊರಡು. ಹೋಗುದಿಲ್ಲ. ಹೋಗುದಿಲ್ವಾ? ಹೋಗುದೇ ಇಲ್ಲ. ಹೋಗು. ಹೋಗುದೇ ಇಲ್ಲ. ಹೋಗುದಿಲ್ವಾ? ಏನಾಗಿಲ್ಲ. ರುದ್ರಾಕ್ಷಂದು ಗಟ್ಟಿ ಜೀವ, ಗಟ್ಟಿ ಜೀವ. ಹೌದಾ? ಹೋಗ್ತೀಯಾ ಇಲ್ವಾ? ಹೋಗುದೇ ಇಲ್ಲ. ಹೋಗುದಿಲ್ವಾ? ಇಲ್ಲ. ಹೋಗ
ಹೋಗುದಿಲ್ಲ. ಹೋಗುದಿಲ್ವಾ? ಇಲ್ಲ. ಹೋಗುದಿಲ್ಲ? ಎಂದು ಶ್ರೀರಾಮಂತವ ಎಂದು ಶ್ರೀರಾಮಂತವ ಇಂದು ಮುಖಿಗುಪದೇ ಅದು ಯೋಗದಿ ತಂದ ದಿವ್ಯಾನಂದದೆ ಅಜಲೋಕಕ್ಕೆ ಮುನಿಮತಂಗ ಎಂದುವರ ಶ್ರೀರಾಮ 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 ಎಂದು ಮುಖಿಗುಪದೇಶಿ ರಾಮ ಜ್ಞಾನಿಗಳಾದವರು ಹೇಳಿದ್ರು, ಬದುಕೆನ್ನುವುದು ಅನಂತ ತಿರುವುಗಳ ಆಗರ ಎಂದು. ನಾವಂದುಕೊಂಡಂತೆ ಬದುಕೆನ್ನುವುದು ಇಲ್ಲ. ಬದುಕು ಬಂದ ಹಾಗೆ ನಾವೆಲ್ಲರೂ ಅದನ್ನು ಸ್ವೀಕರಿಸಬೇಕು. ಮಾತ್ರವಲ್ಲ, ಶಬರಿಯಾದ ನನ್ನ ಈ ಜೀವನದಲ್ಲಿ ಇಂತಹ ತಿರುವನ್ನು ಕಾಣುತ್ತೇನೆ ಎಂದು ನಾನು ನಿರೀಕ್ಷೆಯನ್ನೇ ಮಾಡಿರಲಿಲ್ಲ. ಜೀವನವೇ ಬೇಡ ಎಂದು ಮನೆಯನ್ನು ಬಿಟ್ಟು ಕಾಂತಾರವನ್ನು ಸೇರಿದೆ. ಆಗ ಗುರುಗಳಾದ ಮತಂಗ ಮುನಿಗಳ ಸಂದರ್ಶನವಾಯಿತು. ಅವರಾಡಿದಂತಹ ಮಾತು, ಮಗಳೇ ದುಃಖಿಸಬೇಡ, ನಿನಗೂ ಸಂತೋಷದ ದಿನಗಳು ಬಂದೇ ಬರುತ್ತದೆ. ನನ್ನ ಅಂತರಂಗದ ಹಸಿವನ್ನು ನೀಗಿಸುವುದಕ್ಕಾಗಿ ಶ್ರೀರಾಮಚಂದ್ರಮನ ಮಂತ್ರವನ್ನು ಬೋಧಿಸಿದರು. ಅದುವೇ ನಿನಗೆ ಆಹಾರವಾಗುತ್ತದೆ ಎಂದು ತಿಳಿಸಿ ಇಹಲೋಕವನ್ನು ತ್ಯಜಿಸಿ ಬ್ರಹ್ಮಲೋಕಕ್ಕೆ ಯೋಗಿಯಾಗಿ ಸಾಗಿದರು. ಇನ್ನು ನನ್ನ ಜೀವನದಲ್ಲಿ ಉಳಿದಿರುವುದು ಪ್ರಭು ಶ್ರೀರಾಮಚಂದ್ರಮನ ಮಂತ್ರ. ನನ್ನ ಉಸಿರೇ ಆ ಶ್ರೀರಾಮಚಂದ್ರ. ಅದಕ್ಕಾಗಿ ಹೀಗೆ ಬದುಕುವುದಲ್ಲ, ಕಳಿಸಬೇಕಲ್ಲ. ಕಳಚುತ್ತ ಸಬರುಗೆಯ ಕಳಚುತ್ತ ಸಬರ್ಪಿ ಶಬರುಗೆಯ ಕಳಚುತ್ತ ಶಬರುಗೆಯ ಕಳಚುತ್ತ ಶಬರಿ ಶಬರುಗೆಯ ಇಳಿದು ನದಿಗೆ ಮಿಂದು ನದಿಯಲ್ಲಿ ಮಿಂದು ನಾರುಡೆಯ ತೊಟ್ಟಗಳು ನಾರುಡೆಯ ತೊಟ್ಟಗಳು ತೆಲುವ ಪುಳಿಯುದನ ಮೂರ್ತಿಯ ನೆಲೆಗೊಳಿಸುತ್ತ ರಾಮನ ಮೂರ್ತಿಯ ನೆಲೆಗೊಳಿಸುತ್ತ ಮನದಿ ರಾಮ ಧ್ಯಾನಿಸುತ್ತ ರಾಮ 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 ರಾಮ
ಜನಕನಂದನೆ ಸೀತೆ ಅನುಜ ಲಕ್ಷ್ಮಣ ಸಹ ಜನಕನಂದನೆ ಸೀತೆ ಅನುಜ ಲಕ್ಷ್ಮಣ ಸಹ ವನವಾಸದೊಳಗಿದ್ದ ಅವನು ಜನಕನ ಮಾತನು ವಿನಯದಿ ಪಾಲಿದೆ ಕುಲದೀಪ ರಾಘವನು ಸ್ವಾಮಿ, ತಂದೆಯಾದ ದಶರಥ ಚಕ್ರವರ್ತಿಗಳು ಕೈಕೇಯಿ ಅಮ್ಮನವರಿಗೆ ಕೊಟ್ಟ ವಚನವನ್ನು ಪರಿಪಾಲಿಸುವುದಕ್ಕಾಗಿ ನಮಗೆ ವನವಾಸ ಭಾಗ್ಯ ಪಿತೃವಾಕ್ಯ ಪರಿಪಾಲನೆಗಾಗಿ ಹೊರಟು ನಿಂತ ನನ್ನ ಜೊತೆಯಲ್ಲಿ ನೀವಿರುವರು ಛಾಯಾನುವರ್ತಿಗಳಾಗಿ ಬಂದಿದ್ದೀರಿ. ಹೌದು, ನಿಸರ್ಗವೇ ನಮ್ಮ ಪಾಲಿನ ಸ್ವರ್ಗ, ಅರಣ್ಯವೇ ಅರಮನೆ ಎಂದು ತಿಳಿದು ವನವಾಸದ ಜೀವನವನ್ನು ಸಂತೋಷದಿಂದ ಕಳೆಯೋಣವೇ ಅಣ್ಣದೇವ. ಲಕ್ಷ್ಮಣ, ನಮ್ಮಮ್ಮ ಸುಮಿತ್ರಾ ದೇವಿಯವರಿಗೆ ನಾನು ಮತ್ತು ಶತ್ರುಘ್ನ ಅವಳಿ ಮಕ್ಕಳಾದರೂ ಸಹ ನಾನು ಸದಾ ನಿನ್ನೊಂದಿಗೆ ಇದ್ದವನು. ಹೌದು, ಆದರೆ ನೀನಿಲ್ಲದ ಅರಮನೆ ನನ್ನ ಪಾಲಿಗದು ಸೆರೆಮನೆ, ನೀನಿರುವ ತಾಣವೇ ನನಗದು ಸ್ವರ್ಗ ಎಂಬ ಕಾರಣಕ್ಕಾಗಿ ನಿನ್ನನ್ನೇ ಅನುಸರಿಸಿ ಬಂದಿದ್ದೇನೆ. ಹಾಗಾಗಿ ವನವಾಸದ ದಿನಗಳನ್ನು ಸಂತೋಷದಿಂದ ಕಳೆಯಲು ಸಿದ್ಧನಿದ್ದೇನೆ. ಸಂತೋಷ. ಹಾಗಾದರೆ ತಡ ಮಾಡುವುದು ಸರಿಯಲ್ಲ. ವನವಾಸದ ಜೀವನ ಕಾಕಾಸ ಎನಿಸಿದ ಶರೀರದೊಳಗ ದುರುಳ ಇರಲು
ಸಮಾಜದಲ್ಲಿ ಹಾರಾಡಿಕೊಂಡು ಬಂದವ ಈ ಕಾಕಾಸುರ ಇನ್ನುವುದಕ್ಕೆ ಆಹಾರವನ್ನು ಹುಡುಕಿದೆ. ಎಲ್ಲಿ ಹುಡುಕಿದರೂ ಆಹಾರ ಸಿಗಲಿಲ್ಲ. ಹಸಿವೆಯನ್ನು ಸಹಿಸುವುದಕ್ಕೆ ಅಸಾಧ್ಯವಾಗಿದೆ. ಇನ್ನು ತಡ ಮಾಡುವುದಲ್ಲ, ಆಹಾರವನ್ನು ಹುಡುಕುತ್ತಾ ಮುಂದೆ ಸಾಗುತ್ತೇವೆ. ಸ್ವರ್ಗದ ಬೀಡು ಸಾಗರ ವಸನೆಯೊಳಗೆ ತಾಡುವ ಸೊಬಗನು. ಸ್ವರ್ಗದ ಬೀಡು ಸಾಗರ ವಸನೆಯೊಳಗೆ ತಾಡು ಬಂದದ ಸೊಬಗನು. ಸ್ವರ್ಗದ ಬೀಡು ಸಾಗರ ವಸನೆಯೊಳಗಿಳಿದಾಡು ಬಂದದ ಸೊಬಗನು. ನೋಡು ತಚ್ಚುದ ಚಿತ್ರಕೂಟದ ಕಾಡ ಸಿರಿ ಸೌಂದರ್ಯ. ಸ್ವರ್ಗದ ಬೀಡು ಸಾಗರ ವಸನೆಯೊಳಗಿಳಿದಾಡು ಬಂದದ ಸೊಬಗನು. ನೋಡುತ್ತಾ ಪರಿಪಾಲನೆಯನ್ನು ವೃತವಾಗಿ ಅಂಗೀಕರಿಸಿ ವನಾಭಿಮುಖವಾಗಿ ಲಕ್ಷ್ಮಣನ ಸಹಿತ ಸಾಗಿ ಬಂದವರು ನಾವು. ಬಂದು ಸೇರಿದ್ದು
ಚಿತ್ರಕೂಟದ ಈ ಪರಿಸರವನ್ನು ಜೀವಾಶ್ರಯವಾದ ಮಂದಾಕಿನಿ ನದಿ ತನ್ನ ಮಂದತೆಯಿಂದಲೇ ನಿಧಾನವಾಗಿ ಪ್ರವಹಿಸುತ್ತಾ ಬಂದಂತಹ ನಮಗೆ ಆಶ್ರಯವನ್ನು ಕೊಡುತ್ತೇನೆ ಎಂದು ಭರವಸೆ ನೀಡಿದ ಹಾಗೆ ಕಾಣುತ್ತಾ ಇದೆ. ಜಾನಕಿ ಸ್ವಾಮಿ, ಈ ಪರಿಸರವನ್ನು ಕಾಣುವಾಗ ನಿನಗೇನನಿಸುತ್ತದೆ ಹೇಳುವೆಯಾ? ಓ ನೀರಾ, ಜಲಕೇಳಿಯ ಬಾರ ಲಲಿತ ಲಾವಣ್ಯ ಗಂಭೀರ ಬಾರ ಲಲಿತ ಲಾವಣ್ಯ ಗಂಭೀರ ಓ ನೀರ ಬಾರ ಲಲಿತ ಲಾವಣ್ಯ ಗಂಭೀರ ಬಾರ ಲಲಿತ ಲಾವಣ್ಯ ಗಂಭೀರ ನೀರ ಜಾನಕಿ, ಈ ಚಿತ್ರಕೂಟದ ಪರಿಸರವನ್ನು ನೀವು ವರ್ಣಿಸುತ್ತಾ ಹೋದಂತೆ ನನ್ನ ಮೈಮನವನ್ನು ಆಕರ್ಷಿಸಿದ್ದು ಯಾವುದು ಗೊತ್ತೇ? ಯಾವುದು? ಆ ಮಂದಾಕಿನಿ ನದಿ. ಓಹೋ, ಆದ್ದರಿಂದ ಆ ಮಂದಾಕಿನಿ ನದಿ ಇಳಿದು ಜಲಕೇಳಿಯನ್ನು ಆಡಿದರೆ ನನ್ನ ಮೈಮನಗಳಿಗೆ ಸಂತೋಷವಾದೀತು. ಹಾಗಾಗಿ ನೀರಿಗಿಳಿದು ಜಲಕೇಳಿಯನ್ನು ಆಡೋಣವೇ? ನಳನಳಿಸುವ ಜಲದೊಳು ಸುಳಿಯರಿವೆಯ ಜಲದೊಳು ತಳುತುಗಳಿಯುವುದು ತಿಳಿಯದೆ ನಾನಿಳಿಯೇನು ಜಲದೋಳು ತಿಳಿಯೇನು ಜಲದೋಳು ವನದೊಳು ವಿಹರಿಸಬಹುದು ವನದೊಳು ವಿಹರಿಸಬಹುದು ತಿಳಿಯದೆ ನಾನಿಳಿಯೇನು ಜಲದೋಳು ವನದೊಳು ವಿಹರಿಸಬಹುದು
ಒತ್ತಾಯಿಸುತ್ತಾ ಇದ್ದೀಯ. ಆದರೆ ಅದು ಸಾಧ್ಯವೇ ಇಲ್ಲ. ಯಾಕೆ? ಈ ನದಿ ಮೇಲಿಂದ ನೋಡಲು ಎಷ್ಟು ಶಾಂತವಾಗಿ ಕಂಡರು ತಳಭಾಗದಲ್ಲಿ ಅಷ್ಟೇ ಶಾಂತ ಸ್ವಭಾವದ ಜೀವಿಗಳೇ ಇರಬಹುದು ಎಂದು ಹೇಳಲು ಸಾಧ್ಯವಿಲ್ಲ. ಎಷ್ಟು ಕ್ರೂರ ಜಲಚರಗಳು ಇರಬಹುದೋ ಏನು, ಎಷ್ಟು ಅಪಾಯ ಇದೆಯೋ ಏನು. ಜಾನಕಿ ಸ್ವಾಮಿ ಬೇಡ. ಓ ವೀರ, ನನ್ನ ಮನಸ್ಸಿನಲ್ಲಿ ನೀವು ಭಯದ ಬೀಜವನ್ನು ಬಿತ್ತುತ್ತಾ ಇದ್ದೀರಿ. ನಾನು ಹೆದರುವುದಿಲ್ಲ. ಓಹೋ, ನಿಮ್ಮನ್ನು ವೀರಾದಿ ವೀರ ಎಂದು ಒಪ್ಪಿಕೊಂಡವಳು ನಾನು. ನನ್ನನ್ನು ರಚಿಸಲು ನೀವಿರುವಾಗ ನನಗೇಕೆ ಭಯ? ಜಾನಕಿ ಸ್ವಾಮಿ, ಎಷ್ಟು ಬೇಡ ಅಂದರು ನೀನು ಹಠ ಮಾಡುತ್ತಾ ಇದ್ದೀಯ. ಸರಿ, ನಿನ್ನ ಇಚ್ಛೆಯಂತೆ ಆಗಲಿ. ಅತ್ತ ಕಡೆ ಸಾಗೋಣ. ಹಾಗೆ ಆಗಲಿ. ಆಡಿದಾಯಿತು. ಆದರೆ ನೀನು ಬಹಳ ಆಯಾಸಗೊಂಡಂತೆ ಕಾಣುತ್ತಾ ಇದ್ದೀಯಾ. ಇದು ಅಲ್ಲಿ ಕಾಣುತ್ತಾ ಇದೆಯಲ್ಲ ಬಂಡೆಕಲ್ಲು, ಅಲ್ಲಿ ನಾನು ಕುಳಿತುಕೊಳ್ಳುತ್ತೇನೆ. ನೀನು ನನ್ನ ಸಂಗೆಯ ಮೇಲೆ ತಲೆ ಇರಿಸಿ ವಿಶ್ರಾಂತಿಯನ್ನು ಪಡೆದುಕೋ. ಬೇಡ ಸ್ವಾಮಿ. ಯಾಕೆ? ನಾನು ಪತಿವೃತ್ತೆಯಾದವಳು. ಗಂಡ ಉಂಡ ಮೇಲೆ ಉಣ್ಣಬೇಕು, ಗಂಡ ಮಲಗಿದ ಮೇಲೆ ಮಲಗಬೇಕು. ಗಂಡ ಎದ್ದ ಮೇಲೆ ಗಂಡ ಏಳುವ ಮೊದಲು ಏಳಬೇಕು. ಬಲೆ ಬಲೆ. ಹಾಗಾಗಿ ನೀವು ನನ್ನ ಜಂಗಿಯಲ್ಲಿ ತಲೆ ಇರಿಸಿ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಸರಿ. ಭುವನ ಸಂಮೋಹನದ ಸವಿಸೊಬಗು ಸೌಂದರ್ಯ ಶ್ರೀ ಕುಂಬಿನಿಯೊಳು ಕಾಣಿಯಂಬುದಗಿಯ ಕುಂಬಿನಿಯೊಳು ಕಾಣಿಯಂಬುದಗಿಯ ಇಲ್ದ ಸಂಭ್ರಮದೊಳು ಜನ್ಮ ಪಡೆದು ಬಂದವಳು ಇಂಥ ಸಂಭ್ರಮದೊಳು ಸಂಭ್ರಮದೊಳು ಜನ್ಮ ಪಡೆದು ಪಡೆದು ಬಂದವಳು ಕುಂಬಿನಿಯೊಳು ಕಳೆಯಳು ಪಡೆದು ಬಂದವಳು ಸಂಭ್ರಮದೊಳು ಜನ್ಮ ಪಡೆದು ಬಂದವಳು
ಅದರಲ್ಲಿ ಶೂರ. ಯಾರು? ನಾನು ನನ್ನ ಗಂಡ. ನನ್ನ ಗೆಂಡ. ಹೋಗಲಿ. ಓ ಸುಂದರಿ, ಇದೋ ರೆಕ್ಕೆ ಬಿಚ್ಚಿ ಹಾಯಾಗಿ ನಿನ್ನ ಮುಂದೆ ಬಂದು ನಿಂತಿದ್ದೇನೆ. ನೋಡಿ, ರೆಕ್ಕೆ ಬಿಚ್ಚಿ ನಿನ್ನನ್ನು ಆಹ್ವಾನಿಸುತ್ತಾ ಇದ್ದೇನೆ. ಬಾರೆ, ಬಾ. ಓಹೋ, ನಾನು ಎಷ್ಟು ಮಾತನಾಡಿದ್ರು ಈಕೆ ನನ್ನ ಬಳಿ ಮಾತನಾಡುತ್ತಾ ಇಲ್ಲ, ನನ್ನನ್ನು ನೋಡುತ್ತಾ ಇಲ್ಲ. ಈಕೆ ನನ್ನನ್ನು ನೋಡಬೇಕು, ನನ್ನನ್ನು ಸೇರಬೇಕು. ಅದಕ್ಕಾಗಿ ನನ್ನ ಕೊಕ್ಕಿನಿಂದ ಈಕೆ ಸೆರಗಿಳಿಯುತ್ತೇನೆ. ನನ್ನ ಅರಸಿಯಾದ ಜನಕ್ಕೆ ಮೇಲೆ ಕೆಟ್ಟ ದೃಷ್ಟಿ ಇರಿಸಿದೆಯಾ? ಹೌದು. ವಿನಾಶಕಾಲ ವಿಪರೀತ ಬುದ್ಧಿ. ಮಾಡಿದ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಬಾ ಮುಂದೆ. ಏನೆಲ್ಲ ಬಿಟ್ಟು ಹಿಂದೆ ಹೋದರಲೇಸು, ಇಲ್ಲವಾದರೆ ನನ್ನ ಕೈನಲ್ಲಿ ಸಾಹಿತಿ. ಬಾ ಮುಂದೆ ನೋಡೋಣ. ಸರಿ, ಈ ಕಾಪಾಸುರನ ಗರ್ವವನ್ನು ಮುರಿಯಲೇಬೇಕು. ಅದಕ್ಕಾಗಿ ತೃಣವೊಂದನ್ನು ಅಭಿಮಂತ್ರಿನಿ ಪ್ರಯೋಗಿಸುತ್ತೇನೆ. ನೋಡೋಣ.
ಹೌದು. ಆಗ ಶ್ರೀರಾಮಚಂದ್ರರು ಹಾ. ಪ್ರಯೋಗಿಸಿದ ತ್ರಿನಾಸ್ತ್ರವೇ ನಾನು ಹೆಚ್ಚು ಬಾಯ್. ನೀನು ನನಗೆ ತ್ರಿನಕ್ಕೆ ಸಮ. ನನ್ನ ಈ ಕೂಡಲೇ ಪುಡಿಗೈತೇನೆ ಬಾ ಮುಂದೆ. ಏನಲ್ಲ ನಿನ್ನ ಪಾಪನ ಮನ ತುಂಬಿಟ್ಟು ಹಾ. ಬಾ ಸಿದ್ಧನಾಗಿ ಯುದ್ಧಕ್ಕೆ. ಹರಿಯದ ಪರಾಧವನು ಪಡೆಯ ಕರುಣಾಸಿರೋ ಎಲ್ಲರೂ ಪರಿಹರಿಸುವುದು ನಿಜಗಳನ್ನು ಪ್ರಭು ಶ್ರೀರಾಮಚಂದ್ರ, ನೀವು ಯಾರು ಎಂದು ಅರಿಯದೆ ನಾನು ಈ ರೀತಿಯಾಗಿ ವ್ಯವಹರಿಸಿದವನಿದ್ದೇನೆ ಸ್ವಾಮಿ. ನನ್ನ ಸರ್ವ ಅಪರಾಧಗಳನ್ನು ನೀವೇ ಮನ್ನಿಸಬೇಕು. ಕಾಕಾಸುರ, ಪ್ರಭು ನಾನು ಯಾರು ಹಾ. ನೀನು ಯಾರು ಎಂದು ತಿಳಿದು ನೀನು ಶರಣು ಬಂದವನಿದ್ದಿ. ಹೌದು ಸ್ವಾಮಿ. ಆದರೆ ಹಾ. ನಾನು ಪ್ರಯೋಗಿಸಿದಂತಹ ತೃಣಾಸ್ತ್ರಕ್ಕೆ ಹಾ. ಆಸೆ ಸಿಕ್ಕದೆ ಅದು ವಿರಮಿಸುವುದಿಲ್ಲ. ಹಾ. ಹಾಗಾಗಿ ಹಾ. ಒಂದು ಅಂಗವನ್ನಾದರೂ ಕೊಡಲೇಬೇಕು. ಪ್ರಭು, ಹಾ. ಸೀತಾಮಾತೆಯನ್ನು ಕೆಟ್ಟ ದೃಷ್ಟಿಯಿಂದ ಕಂಡ ನನ್ನ 2 ಕಣ್ಣುಗಳನ್ನು ನೀಡುವುದಕ್ಕೆ ಸಿದ್ಧನಿದ್ದೇನೆ. ಕಾಕಾಸುರ, ಪ್ರಭು ನಮ್ಮಿರುವರ ಕುರಿತಾಗಿ ಈ ಸಂದರ್ಭದಲ್ಲಿ ಹಾ. ವಿವೇಕದ ಕಣ್ಣುಗಳಿಂದ ಕಂಡವನು ನೀನು. ಹೌದು. ಆ ತೃಣಾಸ್ತ್ರಕ್ಕೆ ಬೇಕಾಗಿರುವುದು ಒಂದು ಕಣ್ಣು. ಹಾ. ಅದನ್ನೇ ನೀಡು. ಸಿದ್ಧನಾಗಿದ್ದೇನೆ ಸ್ವಾಮಿ, ಸಿದ್ಧನಾಗಿದ್ದೇನೆ. ಇದ ತೃಣಾಸ್ತ್ರ ಸ್ವೀಕರಿಸು. ಜಾನಕಿ, ಆ ಕಾಕಾಸುರ ಯಾರು? ಆ ಕಾಕಾಸುರ ಬೇರೆ ಯಾರೂ ಅಲ್ಲ, ದೇವೇಂದ್ರನ ಮಗ ಜಯಂತ. ಅವನಿಗೆ ಏನಾಯಿತು? ಅತ್ರಿ ಮುನಿಗಳಿಂದ ಶಾಪ ಪಡೆದು ಅವನು ಕಾಕಾಸುರನಾದ. ಅವನಿಗೆ ಮೋಕ್ಷವನ್ನು ಕರುಣಿಸಿದಾಯಿತು. ಮುಂದುವರಿಯೋಣ. ಹಾಗೆ ಆಗಲಿ. ಕಾಪಾಡು ತಂದೆ ಕಾಪಾಡು.
ಕಾಪಾಡು. ಸ್ವರ್ಣ ಲಂಕೆಯ ಅಧಿಪತಿ ಚತುರ್ಥ ಶತಮಾನದಲ್ಲದ ಈ ರಾವಣ ಕುಬೇರನಿಂದ ಅತ್ಯಮೂಲ್ಯವಾದಂತಹ ಪುಷ್ಪಕಾಭಿಮಾನವನ್ನು ನನ್ನತ್ತ ಸೆಳೆದುಕೊಂಡವನು ನಾನು. ಈ ಲಂಕೆಗೆ ಅಧಿಪತಿಯಾಗಿ ಮೆರೆಯುತ್ತಿದ್ದೇನೆ. ಪ್ರಭು ಪರಮೇಶ್ವರನ್ನು ಮೆಚ್ಚಿಸಿ ಓಲಕ ಶಾಲೆಯನ್ನು ಸೇರಿದ ಹಾಗಾಯಿತು. ಅದೇನು ಒಬ್ಬೇ ಅನುಜಯೇನಾದುದೀಗ ರುದಿರಮಯ ತನುವೆಲ್ಲ ಬೇರುಬೇಗ ಧನುಜಾಗ್ರಗಣ್ಯೆಲ್ಲ ಸೋದರಿಗೆ ಇರಿದೇನು ಬಂದು ಬಂದ ತಂಗಿ, ಇದೇನಾಯ್ತಮ್ಮ ನಿನಗೆ? ದಂಡುಕಾರಣ್ಯದಲ್ಲಿ ಸಂತೋಷವಾಗಿ ಹಾರಿಸಬೇಕಾದಂತಹ ನೀನು ಇಲ್ಲಿಗೆ ಈ ರೀತಿಯಾಗಿ ಬರಬೇಕಾದರೆ ಕಾರಣವೇನು? ಯಾರಿಂದ ಬಂದಂತಹ ತೊಂದರೆ ಹೇಳು, ನಾನು ಪರಿಹರಿಸಿಕೊಡುತ್ತೇನೆ. ಅಣ್ಣಯ್ಯ ಗೆಳೆಯ ನಿನ್ನ ಅನುಮತಿಯಂತೆ ವಿವರಿಸ್ತಿದ್ದೆ. ಅಲ್ಲಿ 3 ಮಂದಿ ಮಾನವರನ್ನು ಕಂಡೆ. ಹೌದಣ್ಣ. ನಮ್ಮಲ್ಲಿ 2 ಪುರುಷರು ಮತ್ತು ಒಬ್ಬರಾಕೆ ಸುಂದರಿ. ಆಕೆ ನಿಮಗಾಗಿ ತರಲು ಹೋದಾಗ ಅವರಲ್ಲೊಬ್ಬ ತನ್ನ ಅಣ್ಣನ ಮಾತಿನಂತೆ ನನ್ನ 3 ಸ್ತನಗಳನ್ನು ಕತ್ತರಿಸಿದಣ್ಣ. ತಂಗಿ, ನೀನೇನು ಚಿಂತಿಸಬೇಡ. ಆ ನರಾದವರು ಯಾರೆಂದು ತಿಳಿದಿದ್ದೀಯೆ? ರಾಮ ಲಕ್ಷ್ಮಣ ರಮಣರು ದಸರಾದ ಮಕ್ಕಳಾದ ರಾಮಲಕ್ಷ್ಮಣರೇ ಮತ್ತು ಆಕೆ ರಾಮನ ಮಡಲು ಸೀತೆ ಅಂತೆ. ಅಣ್ಣ, ನನ್ನ ಅಂಗ ಭಂಗವಾದರೂ ಪರವಾಗಿಲ್ಲ, ಅವರನ್ನು ಮಾತ್ರ ಸುಮ್ಮನೆ ಬಿಡಬೇಡ. ನೀನೇನೋ ಚಿಂತಿಸಬೇಡ. ಆ ನರಾಧಮರನ್ನು ನಾನು ನೋಡಿಕೊಳ್ಳುತ್ತೇನೆ. ನೀನು ಹೋಗಿ ವಿಶ್ರಾಂತಿಯನ್ನು ಪಡೆ. ಸರಿ ಅಣ್ಣ, ಹೋಗುತ್ತೇನೆ. ಅಯ್ಯೋ ಸರಿ, ಆ ನರಾಧಮರನ್ನು ಹೀಗೆ ಬಿಡುವುದು ಸರಿಯಲ್ಲ. ಅದಕ್ಕಾಗಿ
ಮಾರೀಚನದ್ದು ಜಿಂಕೆಯ ವೇಷ, ನನ್ನದ್ದು ಸನ್ಯಾಸಿ ವೇಷ. ಸಾಗುತ್ತೇನೆ ಆ ಕಡೆಗೆ. भवति भिक्षां देहि 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 भवति भिक्षां देहि
ಏನೋ ಆಪತ್ತು ಸಂಭವಿಸಿರಬೇಕು. ಯಾರೆಂದು ತಿಳಿಯಬೇಕು. ಮೇಲೆ ಬರುತ್ತೇನೆ ನೋಡೋಣ. ಲೋಕಮಾತೆ ಜಾನಕಿ ದೇವಿಯನ್ನು ಎಲ್ಲಿ ಕೊಂಡೊಯ್ತೀರಿ? ಪಟ್ಟಣಕ್ಕೆ. ಆಕೆಯನ್ನು ಇಲ್ಲಿ ಬಿಟ್ಟು ಹೋದರೆ ಲೇಸು, ಇಲ್ಲದಿದ್ದರೆ ಕೊಂದುಗಳನ್ನು ಎಚ್ಚರ. ಏನಲ್ಲ ಒಳ್ಳೆ ಮಾತಿಗೆ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ನಿನ್ನ ಪ್ರಾಣ ಸಂಚಾರ ಹೋಗಿತು. ಎಚ್ಚರ. ಮುಂದೆ ಪಕ್ಷಿಯೇ, ನೀನು ನನಗೇನೂ ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನನ್ನ ಪ್ರಾಣ ಸಂಚಾರವಿರುವುದು ನನ್ನ ಉಂಗುಷ್ಟದಲ್ಲಿ. ಹಕ್ಕಿಗಳಾದಂತಹ ನಿಮ್ಮ ಪ್ರಾಣ ಸಂಚಾರವಿರುವುದು ನಿಮ್ಮ ಕೊಕ್ಕಿನಲ್ಲಿ. ಹಾಗಾಗಿ ಅದನ್ನೇ ಕತ್ತರಿಸುತ್ತೇನೆ. ಹಕ್ಕಿಗಳಾದ ನಮ್ಮ ಪ್ರಾಣ ಸಂಚಾರ ಇರುವುದು ಕೊಕ್ಕಿನಲ್ಲಿ ಅಲ್ಲ, ರೆಕ್ಕೆಯಲ್ಲಿ. ರೆಕ್ಕೆ ಹಾಗಿದ್ದರೆ ಅದನ್ನೇ ಕತ್ತರಿಸುತ್ತೇನೆ. ಬಾ ಮುಂದೆ ನೋಡೋಣ.
ವಸುದಿ ಶರಣುಗರು ಬೆರಗು ಬರುದ ಆನಂದ ಬಂತು ನಿನಗೆ ಮರಣದೊದಗಿ ಕಾರಣ ತಿರುಹಿನಲು ಬಂತು ದೇವತೆಗೆ ಏನಾಯಿತೈ ಭಕ್ತಿಯೇ ಇದೇನು ನಿನ್ನ ಅವಸ್ಥೆ? ಅಯ್ಯೋ, ನಿನ್ನ ಈ ದುಸ್ಥಿತಿಗೆ ಕಾರಣವೇನು ಹೇಳು? ಕರುಣಾಳು ಶ್ರೀರಾಮ ಪುಣ್ಯ ಚರಿತ್ರ ಪರಿಪಾಲಿದನು ಪಾವನ ಕರೆಯ ಸುತೆಯನು ದಶಕಂಕ ಕತ್ತೊಯ್ದ ದುರುಳನೆ ತಡೆಯಲು ಎನಗಿ ಹೋಗೈದ ರಾಮ ಕರುಣಾಳು ಶ್ರೀರಾಮ ಪುಣ್ಯ ಚರಿತ್ರ ರಾಮ ಭಗವಂತ ಪಕ್ಷಿಯೇ, ಸೀತಾಮಾತೆಯನ್ನು ದುರುಳನಾದ ರಾವಣ ಅಪಹರಿಸುವುದನ್ನು ಕಂಡು ಅವನಿಗೆ ಎದುರಾಗಿ ಹೋದೆ. ಹೌದೇ? ಆದರೆ ಆ ರಾವಣ ಮೋಸದ ಯುದ್ಧದಲ್ಲಿ ನನ್ನ ರೆಕ್ಕೆಯನ್ನು ಕತ್ತರಿಸಿ ಹಾಕಿದ. ಸೀತಾಮಾತೆಯ ವರಬಲದಿಂದ ನಿನ್ನನ್ನು ಕಾಣುವ ಹಾಗಾಯಿತು. ಶರಣಾದ ನನಗೆ ಮೋಕ್ಷವನ್ನು ಕರುಣಿಸು ದೇವಾ. ಪಕ್ಷಿಯೇ, ದೇವಾ, ಪಕ್ಷಿಯಂತೆ ಆಗಲಿ. ತೀರ್ಥರೂಪರ ಪರಮಾತ್ಮೀಯನಾದ ಜಟಾಯುವಿನಿಗೆ ಮೋಕ್ಷವನ್ನು ಕರುಣಿಸಿದ್ದೇವೆ. ಇನ್ನು ನಮಗೆ ಉಳಿದಿರುವುದು ಸೀತಾನ್ವೇಷಣೆ. ಬಾ, ಮುಂದುವರಿಯೋಣ. ಹಾಗೆ ಬಳಿ ಬಳಿರೇ ವಯ್ಯಾರೆ
ಇರುವಂತಹ ಸ್ಥಳ ಕೊಂಚಾರಣ್ಯಕ್ಕೆ ಯಾರೆಂದುಕೊಂಡಿದ್ದೀರಿ? ಅಯೋಮುಖಿ ಎಂದುಕೊಂಡಿದ್ದೇನೆ. ನಾನೇನು ನಿಮ್ಮ ಮುಗಿನ ಹೊಲ್ಲೆಯಿಂದ ಬಿದ್ದವಳ? ಮತ್ತೆ ಅಯೋಮುಖಿ ದೇವಿ ಎಂದು ಕರೆಯಿರಿ. ದೇವಿ ಗುಡಿಯಲ್ಲಿ ದೇವಿ ಗುಡಿಯಲ್ಲಿಯ? ಹಾಗಾದರೆ ಅಯೋಮುಖಿ ಅಕ್ಕನವರೆಂದು ಕರೆಯಿರಿ. ಅಕ್ಕ ತಮ್ಮಂದಿರಿಗೆ. ಅಕ್ಕ ತಮ್ಮಂದಿರೀಗ? ಹಾಗಾದರೆ ಅಯೋಮುಖಿ 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 ಎಂದು ಕರೆಯಿರಿ. ಅಷ್ಟು ದೀರ್ಘ ಕರಿಬೇಕಾ? ನೀವು ಕರೆಯಿರಿ. ನಾನು ಹೊರಟು ಬಂದಂತ ವಿಷಯವೇನು ಗೊತ್ತೇ? ಈ ಕಾಡಿಗೆ ಯಾರೋ ಬಂದಿದ್ದಾರೆಂಬುದು ಸತ್ಯ. ಅವರ ವಾಸನೆಯು ಈ ಅಯೋಮುಖಿಯನ್ನು ಕರಳಿಸುತ್ತಾ ಇದೆ. ಬಂದವರು ಹೇಗೋ ಬಂದಿದ್ದಾರೆ. ಅವರನ್ನು ಏನು ಮಾಡುತ್ತೇನೆ ಗೊತ್ತೇ? ಹಿಡಿದು ಕಟ್ಟುತ್ತವರ ಮುಂಡವನ್ನು ಕತ್ತರಿಸಿ ರಕ್ತವನ್ನು ಘಟಘಟನೆ ಕುಡಿದು ಮಾಂಸವನ್ನು ಚೆನ್ನಾಗಿ ತಿನ್ನುತ್ತೇನೆ. ಇನ್ನು ತಡ ಮಾಡುವುದು ಸರಿಯಲ್ಲ, ಅತ್ತ ಕಡೆ ಸಾಗುತ್ತೇನೆ. ಮಂದಗಾಮಿನಿ ಚೆಲ್ವ ಲಕ್ಷ್ಮಣ ನೆಡೆಗೆ ಬಂದಳು ನಗೆ ಬೀರುವ ಎಂದಳು ಪುರುಷ ಪುಂಗವ ಸೋತೆ ನಿನಗಾನು
ತೋಲಿ ದೀವೆ ಹರುಷ ಹರುಷ ತೋಲಿ ದೀವೆ ರಮಿತನ ಸೇರೋ ನೀ ಬಾರೋ ಎನ್ನನ್ನು ಸೇರೋ ರಮಿಸೋ ಸೇರೋ ರಮಿಸನ್ನ ಸೇರೋ ರಮಿಸನ್ನ ಸೇರೋ ಮರಕೇಳಿಯೋಳು ದಣಿಸೋ ಸುಖ ಮುಳಿಸೋ ವಿರಹದೊಲವನ್ನು ಹರಿಸೋ ಪುರುಷ ಪುಂಗವಸೋ ನಿನಗ ಪುರುಷ ಪುಂಗವ, ಯಾರನ್ನು? ನಿನ್ನನ್ನು ತಿನ್ನಲೆಂದು ಬಂದವನು ನಾನು. ಆದರೆ ನಿನ್ನನ್ನು ನೋಡಿದ ಕ್ಷಣ ಎಲ್ಲವನ್ನು ಮರೆತು ಬಿಟ್ಟೆ. ಅದೇನು? ನಿನ್ನ ಮೇಲೆ ಮನಸ್ಸಾಗಿದೆ. ಹಾಗಾಗಿ ಹೇಳುತ್ತಿದ್ದೇನೆ, ಬಾ ನನ್ನನ್ನು ಸೇರು. ಏನೆಲೆ ಕಾಮಾತುರದಿಂದ ಬಂದದ್ದು ಹೌದು ಅಂತಾದರೆ ಸರಿಯಾದ ಶಾಸ್ತ್ರ ಒದಗಿಸೇನು? ಬಂದ ಹಾಗೆ ಹಿಂದೆ ಹೋದ ನೋಡಿ, ಇಲ್ಲವಾದರೆ ಪರಿಣಾಮ ಕೆಟ್ಟದಾಗಿತ್ತು. ನನ್ನನ್ನು ಧಿಕ್ಕರಿಸಿದೆಯಾ? ನನ್ನನ್ನು ಸಾಮಾನ್ಯದವಳೆಂದು ತಿಳಿದುಕೊಳ್ಳಬೇಡ. ಮಾಯಾವಿ ನಾನು. ನನ್ನನ್ನು ಕೆಣಕದ ನಿನ್ನ ಪ್ರಾಣವೇ ಹೋದಿತ್ತು. ಬಾ ಮುಂದೆ. ದುರುಳೆಯ ಕರ್ಣನಾಸ ಛೇದವನ್ನು ಮಾಡುವ ಮೂಲಕ ಪುರುಷಾತ್ರಿಕ್ರಮಣ ಮಾಡಿದವರಿಗೆ ಯಾವ ಶಿಕ್ಷೆಯಾಗುತ್ತದೆ ಎಂಬುದನ್ನು ಲೋಕಕ್ಕೆ ತೋರಿಸಿದ ಹಾಗಾಯಿತು. ನೀ
ಚಿಂತಿಸಬೇಡ. ಬಾ ಮುಂದುವರಿಯೋಣ. ಎಂದಿನಂತೆ ಆಹಾರವನ್ನು ಹುಡುಕುತ್ತಾ ಹೊರಟು ನಿಂತವನಿದ್ದೇನೆ. ಇನ್ನು ತಡ ಮಾಡುವುದಲ್ಲ, ಆಹಾರವನ್ನು ಹುಡುಕುತ್ತಾ ಮುಂದುವರಿಯುತ್ತೇನೆ. ಮಂದಮತಿ ಸಂತೋಷ ಮಂದಮತಿ ಸಂತೋಷ ಏನೆಲ್ಲ ಎಂದಿನಂತೆ ಆಹಾರವನ್ನು ಹುಡುಕುತ್ತಾ ಹೊರಟು ಬಂದವನು ನಾನು. ಆದರೆ ನೀನು ಸಿಕ್ಕಿದೆ. ಸಿಕ್ಕಿದ ಆಹಾರವನ್ನು ಬಿಡಲಾರೆ. ಬಲಿಷ್ಠವಾದ ಕರಗಳಿವೆ, ದಕ್ಕಿಸಿಕೊಳ್ಳುವೆ. ಕಾಡಾಡಿಗಳಾಗಿ ಅಲೆದು ಬಂದ ನಾವು ಅಲೆಮಾರಿಗಳಲ್ಲ, ರಘುವಂಶದ ಪ್ರಜೆಗಳಿದ್ದೇವೆ. ಶಿರವಿಲ್ಲದ ಡೊಳ್ಳು ಹೊಟ್ಟೆ ನೀನು. ನಮ್ಮನ್ನು ಪೀಡಿಸುವುದಕ್ಕೆ ಬಂದರೆ ನಿನ್ನ ಕರಗಳನ್ನು ನಿಮ್ಮ ವಂಶದ ಹೆಗ್ಗಳಿಕೆಯು ಇನ್ನು ನಿಮ್ಮ ಪ್ರಾಣವನ್ನು ಉಳಿಸಲಾರದು. ನಿಮ್ಮನ್ನು ತಿಂದು ತೇಗುವಾಗ ಯಾರು ತಡೆಯುತ್ತಾರೆ ನೋಡೋಣ. ಕೋಸಲೇಂದ್ರನ ಖಡ್ಗ ದೇಹವಶಾಸಿಗೊಳಿಸಲು ಪೂರ್ವ ಸ್ಮರಣೆಗಳು ಧರಿಸಿತು. ಅಜ್ಞಾನ ಪರದೆಯ ನಿಜದರಿವು ಬೆಳಗ್ಗೆ ರಾಮ ರಾಮ, ಮನ್ನಿಸು ಪ್ರಭು ಮನ್ನಿಸು. ನಿನ್ನ ಕರದ ಖಡ್ಗ ಎನ್ನ ತಾಕಿದ ಕ್ಷಣ ನೀನಾರೆಂಬುದನ್ನು ಅರಿತುಕೊಂಡೆ. ಅಂತೆಯೇ ನಾನಾರೆಂಬ
ಪೂರ್ವಸ್ಮರಣೆಯೂ ಆಯಿತು. ನೀನೇ ಈ ಜಗದ ತಂದೆ ರಾಮಾವತಾರಿಯಾಗಿ ನನ್ನನ್ನು ಉದ್ಧರಿಸಲು ಆಯ್ತಂದೆ ಎಂಬುದು ತಿಳಿದು ಬಂದಿತ್ತು. ಮುಂದೆ ವೃದ್ಧೆ ಒಬ್ಬಾಕೆ ತಪಸ್ಸಿಯಾಗಿ ಇನ್ನು ದರ್ಶನ ಪ್ರತೀಕ್ಷೆಯಲ್ಲಿದ್ದಾಳೆ. ಪಂಪಾ ತೀರದಲ್ಲಿ ಸುಗ್ರೀವನೆಂಬ ಕಪಿ ಆತನ ಅನ್ನ ವಾಳಿಯಿಂದ ಸಂತ್ರಸ್ತಗೊಂಡಿದ್ದಾನೆ. ನಿನ್ನಿಂದ ಆತನಿಗೆ, ಆತನಿಂದ ನಿನಗೆ ಸಹಾಯವಾದಿತ್ತು. ಆದರೆ ಮುನ್ನಡೆಯುವ ಮುನ್ನ ನನ್ನ ಈ ಶಾಪ ರೂಪಕ್ಕೆ ಅಗ್ನಿಸ್ಪರ್ಶ ನೀಡಿ ಮುಕ್ತಿಯನ್ನು ಕರುಣಿಸುದೇವ. ನಿನ್ನ ಇಚ್ಛೆಯಂತೆ ಆಗಲಿ ಲಕ್ಷ್ಮಣ. ಅಣ್ಣ, ಈತನ ಶಾಪೋದ್ಧಾರಕ್ಕಾಗಿ ಶರೀರವಿದ್ದ ಕಂದಕಕ್ಕೆ ಕಡ್ಡಿಗಳನ್ನು ಹಾಕಿ ಅಗ್ನಿಸ್ಪರ್ಶ ಮಾಡುತ್ತೇನೆ. ಇದು ಸಿದ್ಧನಾಗು. ಅಣ್ಣ, ಆತನಿಗೆ ಮೋಕ್ಷವನ್ನು ಕರುಣಿಸಿದ್ದೇವೆ. ಇನ್ನು ಮುಂದುವರಿಯೋಣ. ಹಾಗೆ ಆಗಲಿ. ಬರುವನಿರದ ರಾಮನು ಬರುವನು ಎಂದು ರಾಮನು ಈ ಸವಿಗೆ ದರುಶನಯದಿವನು ಪರಮ ಪುರುಷ ದೇವ ದೇವೋತ್ತಮನನು ನಾನಿರುಗಿಸಿ ತಾನ್ಯಳಾಗುವೆ ಸುದಿನವೆಂದೋ ರಾಮ 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 ತರಹರಿಸುವ ಕಾಯದ ತರಹರಿಸುವ ಕಾಯದ ವೃದ್ಧೆ ತರಹರಿಸುವ ಕಾಯದ ವೃದ್ಧೆ ಶಬರಿಯೂ ದೃಷ್ಟಿಯ ಬೀರುತ್ತ ಬರುಬನಾದ ರಾಮ ಸರಿತೆಗಿದು ಸರಿತೆಗಿಳಿದು ಸಂಧಿ ಮಿದು ರಾಮ ಸಂಧಿ ಬಿಂದು ನಾರಿಯುಟ್ಟು ಸಿರಿದಾರಣ್ಯದಿ ಫಲ ಪುಷ್ಪಗಳ ರಾಮಗಿರಿಸಿ ತಾಪಜಿಸುತ್ತಲೀ ಸಿರಿದಾರಣ್ಯದಿ ಫಲ ಪುಷ್ಪಗಳ ರಾಮಗಿರಿಸಿ ತಾಪಜಿಸುತ್ತಲೀ ಅರಸಿದಳಾಕೆ ರಾಮನ ರಾಮಗಿರಿಸಿತಾಮಜಿಸುತ್ತಲೇ ಅರಸಿದಳಾಕೆ ತರುಗಳ ಎದೆಗಳಲ್ಲಿ ಕಣ್ಣು ಸುತ್ತ ರಾಮನ ಅರಸಿದಳಾಕೆ ತರುಗಳ ಎದೆಗಳಲ್ಲಿ ಕಣ್ಣು ಸುತ್ತ ಮರಳಿ ಮತ್ತೀಕ್ಷಿಸುತ್ತ ಆಶ್ರಮ ಸೇರಿ ನಿರೂಪಮನನು ಕಾಂಬದುರದಿ ಪ್ರತೀಕ್ಷಿಸಿ ರಾಮ ಬರುಬಲಿಂದ ರಾಮನು ಇಷ್ಟವಿದೆ ತರುಣನಯನ ದೇವನು ರಾಮ 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 ರಾಮ
ವೃದ್ಧ ಶಬರಿ ಕಾಯುತ್ತಿರುವುದನ್ನು ತಿಳಿಯದಾದೆಯಾ ಪ್ರಭು? ನಿನ್ನನ್ನು ಕಾಣಲೆಂದೇ ಪ್ರತಿದಿನ ಸಿದ್ಧಳಾಗುತ್ತಾ ಇರುವೆ. ಆಶ್ರಮದ ಅಂಗಳ ಪ್ರತಿದಿನ ಗುಡಿಸುವುದು ಕಲ್ಲು ಮುಳ್ಳುಗಳು ನಿನ್ನ ಮೃದುವಾದ ಪಾದಗಳಿಗೆ ಸೋಕದೇ ಇರಲಿ ಎಂದು. ಶುದ್ಧ ಜಲವನ್ನು ತರುವುದು ನೀನು ಕುಡಿಯಲೆಂದು. ಹಣ್ಣುಗಳನ್ನು ಬುಟ್ಟಿಯಲ್ಲಿ ಸಂಗ್ರಹಿಸಿಡುವುದು ನಿನ್ನ ಹೊಟ್ಟೆ ಸೇರಲಿ ಎಂದು. ಇಷ್ಟನ್ನೆಲ್ಲ ಹೊಸದಾಗಿ ಮಾಡಿದರು ಬಾರದೆ ಉಳಿದೆಯಲ್ಲ ಪ್ರಭು. ಕರುಣೆ ತೋರು ಈ ವೃದ್ಧ ಶಬರಿಗೆ. ರಾಮ 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 ರಾಮ. ಕರಿತಂದು ಕುಳ್ಳಿರಿಸುತ್ತಾಯ ರಾಮ ಪುಳಕದಿಯೋ ಕುಳ್ಳಿರಿಸುತ್ತಾಯ ಶಬರಿ ಬದರಿ ಫಲಗಳ ಅರ್ಪಿಸುತ್ತ ಬದರಿ ಫಲಗಳ ರಾಮಗರ್ಪಿಸುತ್ತ ಅರ್ಪಿಸುತ್ತ ತಿಂದು ಎಸೆಯುತ್ತ ಬದರಿ ಫಲಗಳ ಶಬರಿತಾತಿರುವುದು ರಾಮಗೆ ಅರ್ಪಿಸುತ್ತ ರಾಮ ರಾಮ ತಪ್ಪಾಯಿತು ತಂದೆ, ಕ್ಷಮಿಸು ಕ್ಷಮಿಸು, ತಪ್ಪಾಯಿತು. ಯಾಕಮ್ಮ, ಏನಾಯಿತು? ನಾನು ತಿಂದ ಎಂಜಲನ್ನು ನಿನಗೆ ತಿನ್ನಿಸಿದೆ ಸ್ವಾಮಿ, ಅಪಚಾರವಾಯಿತು. ಕ್ಷಮಿಸು ತಂದೆ, ಕ್ಷಮಿಸು. ಇಲ್ಲವಮ್ಮ, ಪರರಿಗಾಗಲಿ ಪರಾತ್ಪರಿಗಾಗಲಿ ಸಿಹಿ ಉಣಿಸಬೇಕೆಂದು ಮಾಡಿದ ಯಾವ ಕಾರ್ಯದಲ್ಲೂ ದೋಷವಿಲ್ಲ ಮಾತೆ. ಮೂವರು ತಾಯಂದಿರ ವಾತ್ಸಲ್ಯವನ್ನು ಕಂಡವರು ನಾವು. ಆ ತಾಯಂದಿರ ದರ್ಶನ ಯಾವಾಗ ಆಗುತ್ತದೆ ಎಂದು ಕಾಯುತ್ತಿರುವವರು ನಾವು. ಆ ಮೂವರು ತಾಯಂದಿರ ದರ್ಶನದ ಭಾಗ್ಯವನ್ನು ಒಮ್ಮೆಗೆ ತಂದುಕೊಟ್ಟೆಯಲ್ಲ ಮಾತೆ.
ಇಷ್ಟಕ್ಕೂ ನೀನು ಯಾರು? ಇಲ್ಲಿ ಯಾರಿಗಾಗಿ ಕಾದಿದ್ದಿ? ನನ್ನ ಪರಿಚಯ ನಿನಗಾದದ್ದು ಹೇಗೆ? ಹೇಳು ಮಾತೆ. ಹೇಳುವೆ ತಂದೆ, ನಾನು ಶಬರ ವರ್ಗದ ಶಬರಿ. ಹೌದೇ? ಬಾಲ್ಯದಲ್ಲಿ ಅನಾಥಳಾಗಿ ಗೊತ್ತು ಗುರಿ ಇಲ್ಲದ ನನ್ನ ಬದುಕಿಗೆ ಲಕ್ಷ್ಯ ತೋರಿದವರು ಗುರುಗಳಾದ ಮತಂಗ ಮುನಿಗಳು. ಶ್ರೀರಾಮ ಮಂತ್ರವನ್ನು ಬೋಧಿಸಿದರು. ತಪ್ಪಿಸಿದರೆ ನೀ ಬರುವೆ ಎಂದರು. ಹೌದೇ? ಹೇಗೆ ಗುರುತಿಸಲಿ ಎಂದು ಕೇಳಿದೆ. ಶಬರಿಯಾದ ನಿನಗೆ ಶಬರನಂತೆಯೇ ರೂಪ ಧರಿಸಿ ನೀ ಕಾಣಿಸುವೆ ಎಂದು ಹೇಳಿ ಇಹಲೋಕವನ್ನು ತ್ಯಜಿಸಿ ಬ್ರಹ್ಮಲೋಕಕ್ಕೆ ಯೋಗಿಯಾಗಿ ಸಾಗಿದರು. ಹೌದೇ? ಅಂದಿನಿಂದ ಇಂದಿನವರೆಗೂ ನನ್ನಲ್ಲಿದ್ದುದು ನಿನ್ನ ಪಾದ ಪ್ರತೀಕ್ಷೆ ಮಾತ್ರ ಸ್ವಾಮಿ, ಮಾತ್ರ. ಇಂದು ನಿನ್ನನ್ನು ಕಂಡ ಮೇಲೆ ಇನ್ಯಾವ ಆಸೆಯೂ ನನ್ನಲ್ಲಿ ಉಳಿದಿಲ್ಲ. ಧನ್ಯಳಾದನು ಪ್ರಭು, ಶ್ರೀರಾಮನೇ ನಿನ್ನ ನೋಡಿದೆ ನೀನು, ಶ್ರೀರಾಮನೇ ನಿನ್ನ ನೋಡಿದೆ ನೀನೇನು, ಕಣ್ಣಾರೆ ಕಂಡೆನ ರಾಮ, ಕಣ್ಣಾರೆ ಕಂಡೆನ ನನ್ನ ಬಾಳಿನ ಭಾಗ್ಯ ಪುಣ್ಯ ಸರ್ವಸ್ವವನು, ನನ್ನ ಬಾಳಿನ ಭಾಗ್ಯ ಪುಣ್ಯ ಸರ್ವಸ್ವವನು ಪಾದ ಪ್ರತೀಕ್ಷಿಸಿದೆ ರಾಮ, ಪಾದ ಪ್ರತೀಕ್ಷಿಸಿದೆ ದರ್ಶನವಿತ್ತು ಮೋದದಿ ನೀಡಿದೆ, ಪಾದ ಪ್ರತೀಕ್ಷಿಸಿದೆ ರಾಮ, ಪಾದ ಪ್ರತೀಕ್ಷಿಸಿದೆ ದರ್ಶನವಿತ್ತು ಮೋದದಿ ನೀಡಿದೆ, ಹೇ ದಯಾನಿಧಿ ರಾಮ, ಹೇ ದಯಾನಿಧಿ ರಾಮ, ದಯಾನಿಧಿ ರಾಮ, ಹೇ ದಯಾನಿಧಿ ಯೋಗ ಬೋಧ ಬ್ರಹ್ಮನ ಲೋಕ ಬೀದಿನ ನಾನೈದುವೆ ಐದುವೆ ರಾಮ, ಧನ್ಯಳು ನಾನದೇನು ಶ್ರೀರಾಮನೇ ನೋಡಿದೆ ನಿರುತ್ತೇನು ರಾಮ, ಇನ್ನು ನನ್ನ ಜೀವನದಲ್ಲಿ ಯಾವ ಆಸೆಯೂ ಉಳಿದಿಲ್ಲ. ಅಮ್ಮ, ಸಂಧಿಸಿದ ಕಾಲದಲ್ಲಿ ವಿಯೋಗದ ಮಾತು ಕೂಡದು ತಾಯೇ. ಇನ್ನು ನನಗೆ ಬದುಕುವ ಆಸೆ ಇಲ್ಲ ರಾಮ. ನಿನ್ನ ನಾಮವನ್ನು ಹಾಡುತ್ತಾ ಪಾಡುತ್ತಾ ಶೀಘ್ರವಾಗಿ ನಾನು ಗುರುಗಳನ್ನೇ ಹಿಂಬಾಲಿಸುವೆನು. ನನಗೆ ಮೋಕ್ಷವನ್ನು ಕರುಣಿಸು ಸ್ವಾಮಿ. ಸರಿ ತಾಯಿ, ನಿನ್ನ ಇಚ್ಛೆಯಂತೆ ಆಗಲಿ. ರಾಮ ರಾಮ ರಾಮ. ರಾಮ ರಾಮ ರಾಮ, ಶ್ರೀ ರಘುನಂದನ ಜಾನಕಿ ದೀವ
ಜೀವನ ರಾಮ ರಾಮ ಶ್ರೀ ರಘುನಾಥನ ಜಾನಕಿ ಜೀವನ ರಾಮ ಶ್ರೀ ರಾಮ ಶ್ರೀ ರಘುನಾಥನ ಜಾನಕಿ ಜೀವನ ರಾಮ 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 ಅಸುರ ಖಂಡನ ಅಲಕಲಿರಂಜನ ಅಸುರ ಖಂಡನ ಅಲಕಲಿರಂಜನ ರಾಜೀವ ಲೋಚನ ಭವ ಭಯ ಭಜನ ರಾಜೀವ ಲೋಚನ ಭವ ಭಯ ಭಜನ ಶ್ರೀ ರಘುನಾಥನ ಜಾನಕಿ ಜೀವನ ಶ್ರೀ ರಘುನಾಥನ ಜಾನಕಿ ಜೀವನ ರಾಮ 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 ಪರಿಪಾಲನೆಗಾಗಿ ನಾವು ಕಾಡಿಗೆ ಬಂದರು. ಈ ಕಬಂದ ಶಬರಿಯರೆಲ್ಲ ನನ್ನ ಪಾದ ಪ್ರತೀಕ್ಷೆಯಲ್ಲಿ ಹಲವು ವರ್ಷಗಳನ್ನು ಕಳೆದದ್ದು ವಿಶೇಷ. ಹೌದು, ಅವರೆಲ್ಲರಿಗೂ ಕೂಡ ನನ್ನ ಪಾದ ಮೂಲದಲ್ಲಿಯೇ ದೈವ ಸಾನ್ನಿಧ್ಯವಾಯಿತು. ಇದಕ್ಕೆ ಕಾರಣ ನಮ್ಮ ನೆಲೆ, ನಮ್ಮ ನಿಲುವು. ಯಾರು ಧರ್ಮಾಚರಣೆಯಲ್ಲಿ, ಸತ್ಯವಚನ ಪರಿಪಾಲನೆಯಲ್ಲಿ ಯಾರು ದೃಢವಾಗಿರುತ್ತಾರೋ ಅಂತವರ ಮೂಲಕ ದೈವ ತನ್ನಿರವನ್ನು ಲೋಕಕ್ಕೆ ಕರುಣಿಸುತ್ತದೆ ಎಂಬುದು ದೃಢವಾಯಿತು. ಇದೇ ಲೋಕಕ್ಕೆ ಅನುಸರಣೀಯವಾಗಲಿ. ಇನ್ನು ತಡ ಮಾಡೋದು ಸರಿಯಲ್ಲ. ಸೀತಾನ್ವೇಷಣೆಯನ್ನು ಮುಂದುವರಿಸೋಣ. ಹಾಗೆ ಆಗಲಿ. ನನ್ನ ಜೀವನ ಪಾವನವಾಯಿತು. ಶ್ರೀರಾಮಚಂದ್ರನ ದಿವ್ಯ ಚರಿತೆಯನ್ನು ಕೇಳಿದ ನನಗೆ ಮತ್ತೆ ಗರ್ಗಳೆಲ್ಲ ಮೂಡಿ ಬಂತು. ರಾಮನ ಕಾರ್ಯದಲ್ಲಿ ನಾನೂ ಭಾಗಿಯಾಗುತ್ತೇನೆ. ರಾವಣನ ಪಟ್ಟಣವನ್ನು ನಾನು ತೋರಿಸುತ್ತೇನೆ. ಬನ್ನಿ, ನನ್ನರೆ ಕೇಳಿ ಕುಳಿತುಕೊಳ್ಳಿ. ರಘುನಾಥಯ
ಮಂಗಳಂ ಧ್ವಮಂಗಳಂ ವಿಧಮಂಗಳಂ ಅಕ್ಕಮಳು ಮಂಗಳಂ. ಶರಣೆಂಬೆ ಬಾಣಿ ಪೊರೆಯು